ಪರಶುರಾಮ ಸೃಷ್ಟಿಯ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ದೇಶ ವಿದೇಶದಲ್ಲಿ ಹೊಗಳಿಕೆ ಗಳಿಸಿದ ತುಳು ಭಾಷೆ ಅಧಿಕೃತ ಭಾಷೆಯಾಗಬೇಕೆಂದು ಇಂದು ಟ್ವಿಟರ್ ಕ್ಯಾಂಪೇನ್ ನಡೆಸಿದೆ. ಯುನೆಸ್ಕೋ ಮಾಡಿದ ಅಳಿವಿನಂಚಿನ ಭಾಷೆಯ ಪಟ್ಟಿಯಲ್ಲಿ ತುಳು ಭಾಷೆ ಕೂಡ ಇದ್ದು, ಮುಂದಿನ ದಿನಗಳಲ್ಲಿ ತುಳು ಭಾಷೆ ಇತ್ತು ಅನ್ನೋದಕ್ಕೆ ಯಾವುದೇ ಪುರಾವೆ ಇರುವುದಿಲ್ಲ ಎಂಬ ಉದ್ದೇಶದಿಂದ ಈ ಟ್ವಿಟರ್ ಕ್ಯಾಂಪೇನ್ ಮಾಡಲಾಗಿದೆ. ತುಳು ಅಫಿಷಿಯಲ್ ಇನ್ KAKL ಎಂದು ಹ್ಯಾಶ್ಟ್ಯಾಗ್ ಬಳಸಿ ತುಳುನಾಡಿನ ಜನತೆ ಟ್ವೀಟ್ ಮಾಡಿ ತುಳು ಅಧಿಕೃತ ಭಾಷೆಯನ್ನಾಗಿಸುವ ತುಳು ಟ್ವೀಟ್ ಅಭಿಯಾನಕ್ಕೆ ಸಾಥ್ ನೀಡಿದ್ದಾರೆ.